2023 ಇಸ್ವಿಯ ವಿಧಾನಸಭಾ ಚುನಾವಣೆಯ ಪ್ರಚಾರದ ಕೊನೆಯ ಕಾಲಘಟ್ಟದಲ್ಲಿ ನಾವು ನಿಂತಿದ್ದೇವೆ. ನಾಳೆದು 10ನೇ ತಾರೀಕಿಗೆ ಚುನಾವಣೆ ಎಲ್ಲ ಕೂಡ ನಡೀತಾ ಇದೆ. ಬಹುಶಃ ಎಲ್ಲರ ಪರವಾಗಿ ನಿಮ್ಮೆಲ್ಲರ ಸಹಕಾರ ನಾನು ಇವತ್ತು ಹೊಸದಾಗಿ ನಾವು ಇವತ್ತು ಇದ್ದೇವೆ. ಈ ಚುನಾವಣೆ ಪ್ರಚಾರದ ಈ ಸಮಯದಲ್ಲಿ ನಮಗೆ ಕಾಣಲಿಕ್ಕೆ ಸಿಕ್ಕಿದ್ದು ಮತ್ತು ನಾವು ನೋಡ್ತಾ ಇರೋದು ಯಾವುದಂತ ಹೇಳಿದರೆ, ಇದು ಸತ್ಯ ಮತ್ತು ಅಸತ್ಯದ ಚುನಾವಣೆ. ಪ್ರಚಾರ ಮತ್ತು ಅಪಪ್ರಚಾರದ ಚುನಾವಣೆ. ಪ್ರತಿಪಕ್ಷ ಇವತ್ತು BJPಯವರಿಗೆ ಮತ್ತು ಇನ್ನಿತರ ಪಕ್ಷದವರಿಗೆ ಸುಳ್ಳೆ ಅವರಿಗೆ ಬಂಡವಾಳ ಅಲ್ಲದೆ ಸತ್ಯ ಯಾವುದು ಕೂಡ ಪರವಾಗಿಲ್ಲ. ಕಳೆದ 4 ವರ್ಷದಲ್ಲಿ BJP ಮಾಡಿದಂತಹ ಭ್ರಷ್ಟಾಚಾರ, ಆಡಳಿತದ ವೈಫಲ್ಯ, ತಾರತಮ್ಯದ ಬೆಲೆ ಏರಿಕೆ, ಟ್ಯಾಕ್ಸ್, ಇದನ್ನು ಜನ ಬೇರೆ ಕಡೆ ಗಮನ ಸೆಳೆಯಲಿಕ್ಕೆ ಇಲ್ಲ ಸಲ್ಲದ ಅಪಪ್ರಚಾರ ಮಾಡಿಕೊಂಡು ಎಲ್ಲ ಪ್ರಯತ್ನ ಮಾಡಿದರೂ ಕೂಡ ಜನರ ಆ ನೋವು ಇನ್ನೂ ಕೂಡ ಹೋಗಲಿಲ್ಲ. BJP ಆಡಳಿತದಿಂದ ಜನಸಾಮಾನ್ಯದ ನೋವು ಅದು ನಾಡಿನ ಚುನಾವಣೆಯಲ್ಲಿ ಮತದ ಮೂಲಕ ತೋರಿಸ್ತಾರೆಂಬ ವಿಶ್ವಾಸ ನಮಗೆ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಜನರಾಗಿರುವಂಥ ಜನಸಾಮಾನ್ಯವಂಥ ನೋವು ಅದನ್ನು ಶಮನಗೊಳಿಸುವುದೇ ಕಾಂಗ್ರೆಸ್ನ ಗ್ಯಾರಂಟಿ ಸ್ಕೀಮ್. ಆದ ಕಾರಣ ಈ ಚುನಾವಣೆಯಲ್ಲಿ ಮತದಾರರು ಜನಸಾಮಾನ್ಯರು BJPಯನ್ನು ಸೋಲಿಸುವುದು ಗ್ಯಾರಂಟಿ, ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರುವುದು ಕೂಡ ಗ್ಯಾರಂಟಿ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಲ್ಲಿ ಗ್ಯಾರಂಟಿ ಯೋಜನೆ ಕೊಟ್ಟಂಥ ಈ ಯೋಜನೆಯನ್ನು ಅತಿ ಶೀಘ್ರದಲ್ಲೇ ಅದು ನಾವು ಅನುಷ್ಠಾನ ಮಾಡಿಸಲಾಗುವುದು. ಯಾವುದೇ ಅದರಲ್ಲಿ ಇವತ್ತು ಸಂಶಯ ಬೇಡ. ಮೇಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಕೆಲವೇ ತಿಂಗಳಲ್ಲಿ 5 ಗ್ಯಾರಂಟಿ ಸ್ಕೀಮ್ನ ಯೋಜನೆಗಳನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸ ಕಾಂಗ್ರೆಸ್ ಮಾಡ್ತದೆ. ಜನರಿಗೆ ಮಾತು ಕೊಟ್ಟಂಥ ಗ್ಯಾರಂಟಿ ಸ್ಕೀಮ್ಗಳು 6 ತಿಂಗಳಲ್ಲಿ ಕೂಡ ನಮ್ಮ ಸರ್ಕಾರ ಜನರಿಗೆ ಮುಟ್ಟಿಸಲು ವಿಫಲವಾದರೆ, ನನ್ನ ಕ್ಷೇತ್ರದ ನನ್ನ ಆಯ್ಕೆ ಮಾಡಿದ ಶಾಸಕನಾಗಿದ್ದರೆ ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇವೆ. 6 ತಿಂಗಳೊಳಗಡೆ ನೆಕ್ಸ್ಟ್ ಮಂತೇ ನಾವು ಮಾಡೋದು. ಫಸ್ಟ್ ಮಂತಲ್ಲಿ ಮುಟ್ಟಿಸು ನಮ್ಮ ಜವಾಬ್ದಾರಿ. ಏನಾದರೂ ಹೆಚ್ಚು 6 ತಿಂಗಳಲ್ಲಿ ಕೂಡ ಅನುಷ್ಠಾನ ಆಗಲಿಲ್ಲ ಅಂತ ಹೇಳಿದರೆ ನನ್ನ ಶಾಸಕ ಸ್ಥಾನಕ್ಕೆ ನಾವು ರಾಜೀನಾಮೆ ಕೊಡ್ತೇವೆ. ನಮಗಷ್ಟು ಗ್ಯಾರಂಟಿ ಇದೆ. ಕಾಂಗ್ರೆಸ್ ಹೇಳಿದ ಮಾತನ್ನು ಯಾವ ಕೂಡ ತಪ್ಪುವುದೂ ಇಲ್ಲ. ನಾವು ಜನರ ಬಳಿ ಮತ ಕೇಳಬೇಕಾದ್ರೆ ನಾವೇನು ಮಾಡಿದ್ದೇವೆ, ಏನು ಮಾಡ್ತೇವೆ ಅಂತ ಕೇಳಬೇಕು. ಬೇರೆ ಪಕ್ಷದವ್ರಿಗೆ ಏನಿಲ್ಲ, ಏನು ಅಧಿಕಾರದಾಗ ಏನು ಭ್ರಷ್ಟಾಚಾರ ಬಿಟ್ಟು ಬೇರೆ ಏನು ಮಾಡೋದು ಕೂಡ ಇಲ್ಲ. ಈಗ ಬಂದು ಜಾತಿ, ಧರ್ಮ, ಸಮುದಾಯ ಅಂತ ಹೇಳಿಕೊಂಡು ಜನರ ಮನಸ್ಸನ್ನು ಬೇರೆ ಕಡೆ ತಗೊಂಡು ಹೋಗಿ ಮತ್ತೆ ಅಧಿಕಾರದ ಕನಸನ್ನು ಕಾಣ್ತಾ ಇದ್ದಾರೆ. ಇದರಲ್ಲಿ ಅವರು ಖಂಡಿತವಾಗಿ ವಿಫಲ ಆಗ್ತದೆ. ಆದ ಕಾರಣ ಈ ಚುನಾವಣೆ ಸತ್ಯಮೇ ಜಯತೆ ಎಂಬ ನಮ್ಮ ದೇಶದ ಸಂಸ್ಕೃತಿಯ ಪ್ರತಿಬಿಂಬ ಏನಿದೆಯಾ, ಅದಕ್ಕೆ ಪೂರಕವಾಗಿ ಕರ್ನಾಟಕ ರಾಜ್ಯದ ಜನತೆ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿಕೊಳ್ಳೋ ವ್ಯವಸ್ಥೆ ಖಂಡಿತವಾಗಿ ಮಾಡ್ತಾರೆ ಎಂಬ ವಿಶ್ವಾಸ ನನಗೆ ಇದೆ. ಇವತ್ತು ಗ್ಯಾರಂಟಿ ಸ್ಕೀಮ್ ಸುಮ್ಮನೆ ಕೊಡಲಿಲ್ಲ. ಗ್ಯಾರಂಟಿ ಸ್ಕೀಮ್ನ ಉದ್ದೇಶ ಜನ ಅರ್ಥ ಮಾಡಿಕೊಳ್ಬೇಕು. ಪ್ರತಿಯೊಂದು ಮನೆಗೆ 1800 ರೂಪಾಯಿಗೆ ಉಚಿತವಾದ ಕರೆಂಟ್, 2000 ಪ್ರತಿ ಮನೆಗೆ ಇವತ್ತು ತಾಯಂದಿರಿಗೆ, ಡಿಗ್ರಿ ಕಲಿತಂಥ ಯುವಕರಿಗೆ ಉದ್ಯೋಗ ಸಿಕ್ಕುವವರೆಗೆ 3000 ರೂಪಾಯಿ. ಯಾಕೆ ರಾಜ್ಯದಲ್ಲಿ ಸುಮಾರು 1,64,000
ಯುವಕರು ಯಾವ ಶಿಕ್ಷಣ ಪಡೆದಿದ್ದಾರೆ ಆ ಎಜುಕೇಷನ್ ಬಿಟ್ಟು ಆ ಉದ್ಯೋಗ ಬಿಟ್ಟು ಬೇರೆ ಕೆಲಸ ಹೋಗ್ತಿದ್ದಾರೆ. ಯಾಕಂತ ಹೇಳಿದರೆ ಯಾರೊಬ್ಬ ಜನಸಾಮಾನ್ಯ ಮಗ ಡಿಗ್ರಿ ಕಲ್ತಿದ್ರೆ ಅವನ ಕೆಲಸ ಇಮಿಡಿಯೇಟ್ ಸಿಕ್ಕೋದಿಲ್ಲ. ಕೆಲಸ ಹುಡುಕಾಡ್ಕೊಂಡು ಹೋಗಲಿಕ್ಕೆ ಅವನ ಬಸ್ಸಿಗೆ ಮತ್ತು ಕಾಪಿ ತಿನ್ನಿಗೆ ದುಡ್ಡು ಬೇಕು. ಅವನದ ಕಿಸೆಯಲ್ಲಿ ನಯ ಪೈಸೆ ಇರುವುದಿಲ್ಲ. ಅವನ ತಂದೆ ತಾತ ನೋಡಿದರೆ ಅವರು ಅದಕ್ಕಿಂತ ಕಷ್ಟದಲ್ಲಿದ್ದಾರೆ. ಅದಕ್ಕೆ ತಂದೆ ತಾತ ಕೇಳಲಿಕ್ಕೆ ಹೋಗೋದಿಲ್ಲ. ಅವನು ಡಿಗ್ರಿ ಕಲ್ತಿದ್ರು ಕೂಡ ಅವನೇನು ಮಾಡ್ತಾರೆ, ಹೋಟೆಲಲ್ಲಿ ಕ್ಲೀನರ್ ಕೆಲಸ, ರಿಕ್ಷಾ ಚಾಲಕ ಕೆಲಸ, ಇನ್ನೊಂದು ಕೆಲಸಕ್ಕೆ ಹೋಗಿ ಆ ಆರ್ಥಿಕ ಪರಿಸ್ಥಿತಿ ತುಂಬಲು ಪ್ರಯತ್ನ ಪಡ್ತೇವೆ. ಅದಕ್ಕಾಗಿ ಇನ್ನು ಮುಂದೆ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಯುವಕರು ಕಲಿತವರು ಕೆಲಸ ಸಿಕ್ಕುವ ತನಕ ಅವನ ಬಸ್ಸಿಗೆ ಮತ್ತು ಅವನ ಕಾಪಿ ತಿನಿಗಾಗಿ ಕಾಂಗ್ರೆಸ್ ಸರ್ಕಾರ ದಿವಸಕ್ಕೆ 100 ರೂಪಾಯಿ ಕೊಂಡು ಕೆಲಸ ಮಾಡ್ತದೆ. ಇದು ಬರೀ ನಾವು ಚುನಾವಣೆಗಾಗಿ ಹೇಳುವಂಥ ವಿಚಾರ ಇವತ್ತು ಅಲ್ಲ. ಒಮ್ಮೆ ಇಡೀ ಆರ್ಥಿಕ ಪರಿಸ್ಥಿತಿಯನ್ನು ಮೇಲೆ ತರಬೇಕು ಸಮಾಜದಲ್ಲಿ. ಈಗ ಯಾರ ಹತ್ರ ಕೇಳಿದ್ರು ಕೂಡ ಎಲ್ಲ ಕೂಡ ಆರ್ಥಿಕವಾದ ಟೆನ್ಷನಲ್ಲೇ ಬೇರೇನಿಲ್ಲ. ದೊಡ್ಡವ್ರು ಕೇಳಿದ್ರೆ ಜಾಸ್ತಿ ಟೆನ್ಷನ್. ಆದ ಕಾರಣ ಆರ್ಥಿಕವಾದ ಮೇಲೆ ತರಲಿಕ್ಕೆ ಏನಾಗ್ತದೆ, ಒಬ್ಬನ ಅನುಕೂಲಸ್ಥರ ಕಿಸೆಯಲ್ಲಿ ದುಡ್ಡು ಹಾಕಿದರೆ ಅದು ದೊಡ್ಡ ಸಾಮಾಜಿಕ ದೊಡ್ಡ ಲಾಭ ಬರುವುದಿಲ್ಲ. ಆದರೆ ಜನಸಾಮಾನ್ಯ ನಿಮ್ಮೆಲ್ಲರ ಕಿಸೆಯಲ್ಲಿ ದುಡ್ಡು ಹಾಕಿದೆ ತಿಂಗಳಿಗೆ 5-10 ಸಾವಿರ ರೂಪಾಯಿ, ನೀವು ಯಾಕದ ಮನೆಯಲ್ಲಿ ಹೋಗಿ ಇಡುವುದಿಲ್ಲ. ನಮ್ಮ ಜಿಲ್ಲೆಯ ಪ್ರತಿಯೊಂದು ಮನೆಯವರು ಕೂಡ 5-5 ಸಾವಿರ ರೂಪಾಯಿ ತಿಂಗಳಿಗೆ ಬಂದರೆ ಅವರು ಯಾರು ಮನೆಯಲ್ಲಿದ್ದಂತ ಅಟ್ಟಿಡ್ಲಿಕ್ಕೆ ಹೋಗೋದಿಲ್ಲ. ಅದನ್ನು ಬಂದು ಖರ್ಚು ಮಾಡ್ತಾರೆ ಮಾರ್ಕೆಟ್ನಲ್ಲಿ. ಮೀನು ತೆಗಿತಾರೆ, ಬಿಸ್ಕೆಟ್ ತೆಗಿತಾರೆ, ಡ್ರೆಸ್ ತೆಗಿತಾನೆ, ಮೊಬೈಲ್ ತೆಗಿತಾನೆ, ಒಂದಕ್ಕೊಂದು ಖರ್ಚು ಮಾಡುವಾಗ ಈ ಇಷ್ಟು ಕೋಟಿ ಒಂದು ವರ್ಷ ನಮ್ಮಲ್ಲಿ ನೀವೇ ಲೆಕ್ಕ ಹಾಕಿ. ನಮ್ಮಲ್ಲಿ ಸಾಧಾರಣ ಇವತ್ತೊಂದು ಇಡೀ ಜಿಲ್ಲೆಯಲ್ಲಿ 1.5 ಲಕ್ಷ ಮನೆ ಇದ್ದರೆ, ಈಗ ನಮ್ಮಲ್ಲಿ ಸಾಧಾರಣ 3 ಲಕ್ಷ ಮನೆ ಇರ್ತದೆ ಜಿಲ್ಲೆಯಲ್ಲಿ. 3 ಲಕ್ಷ ಇಂಟು ತಿಂಗಳಿಗೆ 5 ಸಾವಿರ ಎಷ್ಟಾಯಿತು? 15 ಕೋಟಿ. 2 ತಿಂಗಳು ಎಷ್ಟಾಯಿತು? 30 ಕೋಟಿ. 10 ತಿಂಗಳು ಎಷ್ಟಾಯಿತು? 150 ಕೋಟಿ. ಒಂದು ವರ್ಷದಲ್ಲಿ 150 ಕೋಟಿ ನಮ್ಮ ಜನರ ಮಧ್ಯೆ ಟರ್ನ್ ಓವರ್ ಆಗ್ತಾ ಇರ್ತದೆ. ಒಬ್ಬನ ಕಿಸೆಯಿಂದ ಒಬ್ಬನ ಕಿಸೆಯಿಂದ ಎಲ್ಲರ ಮನೆ ದುಡ್ಡು ಬಂದು ಹೋಗುವಾಗ ಎಲ್ಲರ ಖುಷಿಯಲ್ಲಿ ಇರುವಂಥ ವಾತಾವರಣ ಇವತ್ತು ಆಗ್ತದೆ. ಆರ್ಥಿಕವಾದ ಪರಿಸ್ಥಿತಿ ಮೇಲೆ ಬರ್ತದೆ. ಇದು ನಮ್ಮ ಇವತ್ತು ಉದ್ದೇಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದು ಈ ಗ್ಯಾರಂಟಿ ಸ್ಕೀಮ್ನ ಮುಖ್ಯ ಉದ್ದೇಶ ಆಗಿದೆ. ಫೈನಾನ್ಷಿಯಲ್ ಸ್ಟೆಬಿಲಿಟಿಯನ್ನು ಸೊಸೈಟಿಯಲ್ಲಿ ತರಬೇಕಾದ. ಮತ್ತು ಈ ಒಂದು ರೊಟೇಷನ್ ಆಗುವಾಗ 30% ಮತ್ತೆ ಸರ್ಕಾರಕ್ಕೆ ಟ್ಯಾಕ್ಸ್ ಮುಖಾಂತರ ಇವತ್ತು ರಿಟರ್ನ್ ಬರ್ತದೆ. ಸೊ ಇದೆಲ್ಲ ಆರ್ಥಿಕ ತಜ್ಞರು, ಹಿರಿಯ ನಾಯಕರು ಕೂತ್ಕೊಂಡು ಜನರಿಗೆ ಕೂಡ ಪ್ರಯೋಜನ ಆಗಬೇಕು, ಆರ್ಥಿಕ ವ್ಯವಸ್ಥೆ ಕೂಡ ಮೇಲೆ ಬರಬೇಕು, ಒಂದು ಉತ್ತಮ ರೀತಿಯಿಂದ ಆಡದ ನಡೆಸಬೇಕಂತ ಹೇಳಿಕೊಂಡು ಈ ರೀತಿ ಮಾಡಿದ್ದು. ಅದಕ್ಕಾಗಿ ಜನ ಇವತ್ತು ಸಂಪೂರ್ಣವಾದ ಸಹಕಾರ ಕೊಡಬೇಕಂತ ಕೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನನ್ನ ಕ್ಷೇತ್ರದ ಜನರಿಗೆ ನಾನು ಹೇಳಿದ್ದು, ನಮಗೆ ಸೌಹಾರ್ದತೆ, ಸಾಮರಸ್ಯ, ಅದರ ಮುಖಾಂತರ ಅಭಿವೃದ್ಧಿ, ಇದು ನಮ್ಮದು ಯಾವುದೇ ಕಾಂಪ್ರಮೈಸ್ ಇಲ್ಲ. ನಮಗೆ ಎಲ್ಲರಿಗೂ ಕೂಡ ಸೌಹಾರ್ದತೆ, ಸಾಮರಸ್ಯ, ನೆಮ್ಮದಿಯ ಜೀವನ ಮಾಡೋದು ನಮಗೆ ಮೊದಲ ಆದ್ಯತೆ. ಎರಡನೇದು ಆದ್ಯತೆ ಭವಿಷ್ಯದ ಪೀಳಿಗೆಗಾಗಿ ಮಾಡುವಂಥ ಅಭಿವೃದ್ಧಿಯ ಕೆಲಸ. ಈಗ ಇವರಿಗೆಲ್ಲ ಇನ್ನು ಹುಟ್ಟಿ ಭಾಳಷ್ಟು ಮಕ್ಕಳಿದ್ದಾರೆ. ಅವ್ರ ಮೇಲೆ ಬಂದಾಗ ಅವ್ರಿಗೆ ಬೇಕಾದಂಥ ಮೂಲಭೂತ ಒದಗಿಸುವಂಥ ಒಂದು ಜವಾಬ್ದಾರಿ ಮುಖಾಂತರ ನಮ್ಮ ಕೆಲಸ ಕಾರ್ಯಗಳನ್ನು ನಾವು ಇವತ್ತು ಮಾಡ್ತೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಕರಾವಳಿಗೆ ನಮ್ಮದೇ ಆದ ಪ್ರಣಾಳಿಕೆ ಇವತ್ತು ನಾವು ಇವತ್ತು ಕೊಟ್ಟಿದ್ದೇವೆ. ಎಲ್ಲ ಜಾತಿ, ಎಲ್ಲ ಮತ್ತು ಎಲ್ಲ ವರ್ಗದವರನ್ನು ಸೇರಿಸಿಕೊಂಡು ಕೊಡುವಂಥ ಇವತ್ತು ಪ್ರಣಾಳಿಕೆ ಇರುತ್ತಿದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬಹುಶಃ ಎಲ್ಲ ಸಣ್ಣ ಹಿಂದುಳಿದ ವರ್ಗದವರು, ಅದು ಬಿಲ್ಲವ ಇರಲಿ, ಬಂಟ್ ಇರಲಿ, ಬಹುಶಃ ನಮ್ಮ ಮುಸ್ಲಿಮ್ಸ್ ಬ್ಯಾರಿ ಕಮ್ಯುನಿಟಿ ಇರಲಿ, ಕ್ರಿಶ್ಚಿಯನ್ಸ್ ಕಮ್ಯುನಿಟಿಗೆ ಇರಲಿ, ಕುಲಾಲಗಿರಲಿ, ದೇವಾಡಿಗರು ಇರಲಿ, ಕೋಟೆಯವರು ಇರಲಿ, ವಿಶ್ವಕರ್ಮರು ಇರಲಿ, ದಾಸೆಯವರು ಇರಲಿ, ಗಟ್ಟಿ ಸಮಾಜಕ್ಕೆ ಇರಲಿ, ತೀಯ ಸಮಾಜಕ್ಕೆ ಇರಲಿ, ಬಹುಶಃ ನಮ್ಮ ಶೆಟ್ಟಿಗಾರರಿಗಿರಲಿ, ಶೇರಿಗಾರವರಿಗೆ ಇರಲಿ, ಪ್ರತಿಯೊಂದು ವರ್ಗದವರಿಗೆ ಕೂಡ ನಾವಿದು ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. BJPಯವರ ಕತೆ, ಜನರನ್ನು ಹೇಗೆ ಮೋಸ ಮಾಡಬೇಕಂತ ಕಲಿಬೇಕಾದರೆ ಅದು BJPಯವರಿಂದ ಕಲಿಬೇಕು. ಬಜೆಟ್ನಲ್ಲಿ ಸ್ವಾಮೀಜಿಗಳು ಮತ್ತು ಬಿಲ್ಲೋ ಸಮಾಜದ ಹಿರಿಯ ಮುಖಂಡರೆಲ್ಲ ಒತ್ತಾಯಪಡಿಸಿದ್ದಕ್ಕೆ, ಬಜೆಟಲ್ಲಿ ಘೋಷಣೆ ಮಾಡೋದಕ್ಕೆ, ಆಕ್ರೋಶ ವ್ಯಕ್ತಪಡಿಸೋಕ್ಕೆ ಒಂದೇ ದಿವಸ ಒಂದು ಲೆಟ್ರಲ್ಲಿ ಆದೇಶ, ಅದಕ್ಕೊಂದು ಮೀಟಿಂಗ್ ಮಾಡಿ ಹೇಗೆ ಮಾಡಬೇಕು ಯಾವುದಿಲ್ಲ, ರಾತ್ರಿ ಬೆಳಿಗ್ಗೆ ಒಂದು ಆದೇಶ. ಇಡೀ ಬಜೆಟ್ 3 ತಿಂಗಳು ಬಜೆಟ್ ಕೂತ್ಕೊಂಡು ಮಾಡಿದಾಗ, ಅಧಿಕಾರಿಗಳು ಚರ್ಚೆ ಮಾಡಿದಾಗ ಇದುವರೆಗೆ ತಲೆಗೇನು ಹೋಗಲಿಲ್ಲ.
ಸಡನ್ನಾಗಿ ಮಾಡ್ತಾರೆ ಅಂತ ಮಾಡಿ ಈ ಬಜೆಟಲ್ಲಿ ಒಂದು ನಯ ಪೈಸೆ ಇಟ್ಟಿದ್ದಾರೆ. ಇವತ್ತು ಶ್ರೀನಿವಾಸ ಪೂಜಾರಿ ಅವರು, ನಮ್ಮ ಸುನಿಲ್ ಕುಮಾರ್ ಅವರು, ನಳಿನ್ ಕುಮಾರ್ ಕಟೀಲ್ ಅವರು, ಇಲ್ಲಿಯ ಮಂತ್ರಿ ಅಂಗಾರ್ ಅವರು ಇವತ್ತು ಜನತೆ ಉತ್ತರ ಕೊಡಬೇಕು. ಜನರು ನೀವು ಮೋಸ ಮಾಡಿದಲ್ಲದೆ ನೀವು ಬಜೆಟ್ನಲ್ಲಿ ನಿಮಗೆ ಒಂದು ಪೈಸೆ ಇಡಲಿಕ್ಕೆ ತಾಕಲಿದ್ದದಿದ್ದರೆ ನೀವು ಯಾರನ್ನು ಮೋಸ ಮಾಡಲಿಕ್ಕೆ ಈ ನಿಗಮ ಘೋಷಣೆ ಮಾಡಿದ್ದೀರಿ? ನಾನು ಎನಿಸಿದೆ ಕನಿಷ್ಠ ಸಪ್ಲಿಮೆಂಟರಿ ಬಜೆಟಲ್ಲಿ ಇದು ಕೂಡ ಬರ್ಬೋದು ಅಂತೇಳಿ. ಸಪ್ಲಿಮೆಂಟರಿ ಸಬ್ಜೆಕ್ಟೇ ಇಲ್ಲ, ಚರ್ಚೆ ಮಾಡಿ ಅವಕಾಶ ಕೂಡ ಕೊಡೋದಿಲ್ಲ. ಯಾಕೆ ಮೋಸ ಮಾಡ್ತಾರೆ ಜನರನ್ನು? ನೀವು ಮತ್ತೆ ಬರ್ತೀರಾ? ಟು ಬಿ ಸಮಾಜದ ಸಮಸ್ಯೆ ಸೃಷ್ಟಿ ಟು ಬಿ ವಿಡ್ರಾ ಮಾಡಿ ಕೊಟ್ಟದ್ದು ಯಾರಿಗೆ? ಈ ಒಂದು ಹಿಂದುಳಿದ ವರ್ಗದವರಿಗೆ, ಬಡವರಿಗೆ 190 ಜಾತಿ ಇದ್ದಂಥ ಸಣ್ಣ ಸಮುದಾಯ ಕೊಡಲಿಲ್ಲ. ಅದರ 1% ಕೂಡ ಕೊಟ್ಟದ್ದು ಬೇರೆಯವರಿಗೆ. ಇನ್ನೊಂದು ಕಿತ್ತು ಅವ್ರಿಗೆ ಗೊತ್ತಿದೆ ಅನುಷ್ಠಾನ ಆಗಲಿಕ್ಕೆ ಸಾಧ್ಯ ಇಲ್ಲ, ಕೋರ್ಟ್ ಇದನ್ನು ಒಪ್ಪೋದಿಲ್ಲದ ಅವ್ರಿಗೆ ಕೂಡ ಗೊತ್ತಿದೆ. ಕೋರ್ಟಲ್ಲಿ ಏನು ಹೇಳ್ತಾರೆ, ನಾವು ಆದೇಶ ಮಾಡಿದ್ದೇವೆ, ನಾವು ನೋಟಿಫಿಕೇಷನ್ ಜಾರಿ ಮಾಡಲಿಲ್ಲ, ಮೀನ್ಸ್ ನಾವು ಇಂಪ್ಲಿಮೆಂಟ್ ಮಾಡೋದಿಲ್ಲ ಅಂತೇಳಿ. ಮತ್ತು ಯಾಕೆ ನೀವು ಜನರ ಮಧ್ಯೆ ವೈಮನಸ್ಸು ಹುಟ್ಟಿಸಿ ಇಲ್ಲಿ ಪ್ರತಿಭಟನೆ ಆಗಿ ರಾಜ್ಯಕ್ಕೆ ಲಾಭ ತೆಕ್ಕೊಳ್ಳಿಕ್ಕೆ ಹೋಗಿದ್ದೀರಾ? ಅದಕ್ಕಾಗಿ ಕರ್ನಾಟಕದ ಇತಿಹಾಸದಲ್ಲಿ BJPಯ ಸರ್ಕಾರ ಇವತ್ತು ಗಲಭೆ ಪ್ರಿಯ, ತಾರತಮ್ಯದ ಮತ್ತು ಕೋಮುವಾದಿಗಳ ಕೈಯಲ್ಲಿ ರಾಜ್ಯವನ್ನು ಕೊಟ್ಟು ಆಗುವಂಥ ಸಮಸ್ಯೆಯನ್ನು ಆನಂದಿಸಿಕೊಂಡು ಇದರ ಲಾಭ ಲಾಭಕ್ಕೆ ತೆಕ್ಕೊಳ್ಳುವಂಥದ್ದು ಸರ್ಕಾರವಾಗಿತ್ತು ಅಂತ ಇತಿಹಾಸ ಪುಟದಲ್ಲಿ ಬರ್ತದೆ. ಗೆಲುವು ಸೋಲು ನೆಕ್ಸ್ಟ್. ಸಿದ್ದರಾಮಯ್ಯ ಸರ್ಕಾರ 2008 ನಾವು ಸೋತಿರ್ಬೋದು. ಅದು ಇತಿಹಾಸದಲ್ಲಿ ಜನಪರವಾದ ಕಾಲೇಜಿಗೆ ಹಾಗೂ ಜನಪರವಾದ ಕಾರ್ಯಕ್ರಮಗಳಿಗೆ ಇತಿಹಾಸ ಪುಸ್ತಕದಲ್ಲಿ ಬರೆದಿಟ್ಟಂಥ ಒಂದು ಆ ಸರ್ಕಾರ ಯಾವುದು ಅಂತ ಹೇಳಿದರೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವರೇನು ಮಾಡಿದ್ದಾರೆ? ಏನು ಕುರಿತು ಮಾಡಲಿಲ್ಲ. ಆದಾಗ ಜನರು ಇವತ್ತು ಮತದಾರರು ಈ ಒಂದು ಸರ್ಕಾರವನ್ನು ಮತ್ತೆ BJPಯನ್ನು ಅಧಿಕಾರಿ ಕೂತ್ಕೊಳ್ಳಿಸಲಿ ಅವಕಾಶನೇ ಕೊಡಬಾರ್ದು. ಯಾವ ಒಂದು ಅವಕಾಶ ಕೊಡಿ ಹೊರತರಿಗೆ ಇಲ್ಲ. ಬೆಲೆ ಏರಿಕೆ ನಾನು ನಿಮ್ಗೆ ಕೇಳ್ತಾ ಇದ್ದೇನೆ. ಬೆಲೆ ಏರಿಕೆ, ಉಪ್ಪಿಗೆ ರೇಟ್ ಎಷ್ಟು? ಬಂಗಾರಿಗೆ 20,000 ರೂಪಾಯಿ, ಸಿಮೆಂಟಿಗೆ ಸ್ಟೀಲಿಗೆ ಇನ್ನೂರು ಇದ್ದದ್ದು 400, ಸಿಮೆಂಟಿಗೆ 30 ಇದ್ದದ್ದು 80, ಮೆಣಸಿಗೆ 150 ಇದ್ದದ್ದು 600. ಏನಿದು? ಆಗ ಯಾರು ಕೂಡ ಬದುಕಲಿಕ್ಕಿಲ್ವಾ? ಬಂಗಾರ ರೇಟ್ ಜಾಸ್ತಿ ಮಾಡ್ದ, ಎಣ್ಣೆ ವ್ಯಾಪಾರವನ್ನು ಎಣ್ಣೆ ರೇಟ್ ಜಾಸ್ತಿ ಮಾಡ್ದ, ಸಿಮೆಂಟ್ ಅಂಗಡಿಯನ್ನು ಸಿಮೆಂಟ್ ರೇಟ್ ಜಾಸ್ತಿ ಮಾಡ್ದ, ಸ್ಟೀಲ್ ಅಂಗಡಿಯನ್ನು ಸ್ಟೀಲ್ ರೇಟ್ ಜಾಸ್ತಿ ಮಾಡ್ದ, ಮೆಣಸಿನ ವ್ಯಾಪಾರವನ್ನು ಇದು ಏನು ಕೇಳಲಿಕ್ಕೆ ಜನವಿಲ್ಲ, ಸರ್ಕಾರ ಇಲ್ವಾ? ಬೆಲೆ ನಿಯಂತ್ರಣವನ್ನು ಮಾಡಲಿಕ್ಕೆ ರಾಜ್ಯ ಸರ್ಕಾರದಲ್ಲಿ ಕಾನೂನು ಮತ್ತು ಮಿಷನರಿ ಅಧಿಕಾರಿಗಳು ಮತ್ತು ಸಿಸ್ಟಮ್ ಉಂಟಾ ಇಲ್ವಾ ಅಂತ ನಮಗೆ ಕೇಳಬೇಕಾಗುತ್ತದೆ. ಕಾಂಗ್ರೆಸ್ ಅಧಿಕಾರ ಬಂದರೆ ಬೆಲೆ ನಿಯಂತ್ರಣ ಮಾಡುವಂಥ ಕಾನೂನುಗಳನ್ನು ಇನ್ನಷ್ಟು ಜಟಿಲಗೊಳಿಸಿಕೊಂಡು ಯಾರೆಲ್ಲ ಕೃತಕ ಬೆಲೆಯನ್ನು ಸೃಷ್ಟಿಸ್ತಾರೋ ಅವ್ರದ್ದು ಕಠಿಣವಾದ ಕ್ರಮ ತೆಗೆದುಕೊಳ್ಳಿಕ್ಕೆ ನಾವು ಮುಂದಾಗ್ತೇವೆ ಮತ್ತು ಬೆಲೆ ಏರಿಕೆಯನ್ನು ನಿಯಂತ್ರಣ ಮಾಡ್ತಾ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾವೆಲ್ಲ ನಮ್ಮ ನಿಗಮಗಳಿಗೆ ನಾವು ಇವತ್ತು ಅನುದಾನ ಇಟ್ಟಿದ್ದೇವೆ ಕರಾವಳಿಯಲ್ಲಿ, ಅದನ್ನೆಲ್ಲ ಕೂಡ ನಾವೆಲ್ಲ ಶಾಸಕರು ಕರಾವಳಿ ಪ್ರದೇಶದವರು ಅದನ್ನು ನಾವು ಅನುಷ್ಠಾನ ಇವತ್ತು ಮಾಡ್ತೇವೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸಿ, ನಾಡಿನ ಆ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಎಲ್ಲರೂ ಕೂಡ ನಮ್ಮ ಕರಾವಳಿ ಮ್ಯಾನಿಫೆಸ್ಟೋ ಇದೆ, ಸ್ಟೇಟ್ ಮ್ಯಾನಿಫೆಸ್ಟೋ ಇದೆ, ಇದೆಲ್ಲ ಕೂಡ ನಾವು ಬಹುಶಃ ಜನರಿಗೆ ಉಪಯೋಗ ಆಗುವ ರೀತಿಯಲ್ಲಿ ಅದನ್ನು ಅನುಷ್ಠಾನ ಮಾಡ್ತೇವೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಬಹುಶಃ ಮತ್ತೊಮ್ಮೆ ನಮ್ಮ ಕ್ಷೇತ್ರ ಜನರ ಜೊತೆ ನಾನು ರಾಜ್ಯ ಮತ್ತು ಜಿಲ್ಲೆಯ ಬೇರೆ ಕ್ಷೇತ್ರಗಳಲ್ಲಿ ಇನ್ನಿತೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರುವಂಥ ಬಂಟ್ವಾಳದಲ್ಲಿ ರಮನಾಥ್ ರೈ, ಮಾರ್ತಲ್ಲಿ ವಿನಾಯತ್ ಅಲಿ, ಮೂಡಬಿದ್ದಲ್ಲಿ ಮಿಥುನ್ ರೈ, ನಮ್ಮ ಬೆಳ್ತಂಗಡಿಯಲ್ಲಿ ಅಕ್ಷಯ್-ಶಿವರಾಮ್, ಪುತ್ತೂರಲ್ಲಿ ಅಶೋಕ್ ರೈ, ನಮ್ಮ ಸುಳ್ಯದಲ್ಲಿ ಕೃಷ್ಣಪ್ಪನವರು, ಮಂಗಳೂರಲ್ಲಿ JR ಲೋಬೋ, ಇವರಿಗೆಲ್ಲರೂ ಕೂಡ ತಮ್ಮ ಸಂಪೂರ್ಣವಾದ ಸಹಕಾರ ಕೊಡಬೇಕಂತೇಳಿ ಮತದ ಮೂಲಕ ಚುನಾಯಿಸಿ ಗಳಿಸಿ ಅಭಿವೃದ್ಧಿಯ, ಸಾಮರಸ್ಯದ ಮತ್ತು ಸ್ವಾಭಿಮಾನದ ಕರಾವಳಿ ಪ್ರದೇಶಕ್ಕೆ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾನು ಇವತ್ತು ವಿನಂತಿಸ್ತೇನೆ.